ಹರ್ಷಿತಾ. ಕಾರ್ವಾ ಪ್ಲೇಟ್ ಚಾನೆಲ್ಗೆ ಸ್ವಾಗತ. ಕರೋನಾ ಸೋಂಕು ಹಿನ್ನೆಲೆ ಸಚಿವ ಹೆಬ್ಬಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು. ಯಲ್ಲಾಪುರ ಕೋವಿಡ್ ದೃಢಪಟ್ಟಿದ್ದರಿಂದ 4-5 ದಿನಗಳಿಂದ ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸಿಕೊಂಡಿದ್ದರಿಂದ ಸೋಮವಾರ ಬೆಂಗಳೂರಿನ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ಸಚಿವರ ಆಪ್ತ ಮೂಲಗಳು ತಿಳಿಸಿವೆ. ಭಾನುವಾರ ಮಧ್ಯಾಹ್ನ ಅವರ ಉಸಿರಾಟಕ್ಕೆ ತೊಂದರೆಯಾಗಿತ್ತು. ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಕಾರವಾರದ ಹೃದ್ರೋಗ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಅವರ ಸಲಹೆಯಂತೆ ಬೆಂಗಳೂರಿಗೆ ಕರೆದೊಯ್ಯಲಾಯಿತು. ಅನಸ್ತೇಶಿಯಾ ಕೊಟ್ಟಿದ್ದಾಗಿ ಒಪ್ಪಿಕೊಳ್ಳುವಂತೆ ಯುವತಿಗೆ ಒತ್ತಾಯ. ಜಿಲ್ಲಾ ಸರ್ಜನ್ ವಿರುದ್ಧ ಮತ್ತೊಂದು ಆರೋಪ. ಕಾರವಾರ ಇಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿ ಆಪರೇಷನ್ ವೇಳೆ ಬಾಣಂತಿ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ವಿರುದ್ಧ ಇನ್ನೊಂದು ಆರೋಪ ಕೇಳಿಬಂದಿದೆ. ಆಪರೇಷನ್ ಥಿಯೇಟರ್ನಲ್ಲಿ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಯುವತಿಯ ಬಳಿ ನಾನೇ ಅನಸ್ತೇಶಿಯಾ ಕೊಟ್ಟಿದ್ದು ಎಂಬ ಪತ್ರವೊಂದಕ್ಕೆ ಸಹಿ ಹಾಕುವಂತೆ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಹಾಗೂ ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಒತ್ತಾಯ ಹೇರಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಒತ್ತಡ ತಾಳಲಾರದೆ ಯುವತಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಳು. ಅಲ್ಲದೆ ಭಯಭೀತಗೊಂಡಿರುವ ಈಕೆ ಸ್ಥಳೀಯರ ನೊಡಗೂಡಿ ಇಂದು ಪ್ರಕರಣದ ತನಿಖಾ ತಂಡದ ಅಧ್ಯಕ್ಷರಾಗಿರುವ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ದೂರು ಸಲ್ಲಿಸಿದ್ದಾಳೆ. ಮೃತಗಿದ್ದಾಳ ಆಪರೇಷನ್ ಸಂದರ್ಭದಲ್ಲಿ ನಾನೇ ಅನಸ್ತೇಶಿಯಾ ಕೊಟ್ಟಿರುವುದು ಎಂದು ಹೇಳುವಂತೆ ಒತ್ತಡ ಹೇರಿದ್ದಾರೆ. ಪ್ರತಿಭಟನೆ ನಡೆಸುತ್ತಿರುವವರೆಲ್ಲ ನನ್ನದೇ ಸಮುದಾಯದವರಾಗಿರುವುದರಿಂದ ನಿನಗೇನು ಆಗುವುದಿಲ್ಲ, ನೀನು ಬಹಳ ಸೀನಿಯರ್ ಇರುವುದರಿಂದ ನೀನು ಅನಸ್ತೇಶಿಯಾ ಕೊಡಬಹುದು ಎಂದು ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್, ಡಾಕ್ಟರ್ ಗಜಾನನ್ ನಾಯಕ್, ಡಾಕ್ಟರ್ ಮಂಜುನಾಥ್ ಭಟ್ ಒತ್ತಾಯಿಸಿದ್ದಾರೆ ಎಂದು ಯುವತಿ ಸಿಇಒ ಬಳಿ ಹೇಳಿದ್ದಾರೆ. ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಾಗುತ್ತದೆ, ಯಾರೂ ಹೆದರುವುದು ಬೇಡ, ನಿರ್ಭೀತಿಯಿಂದ ಕರ್ತವ್ಯಕ್ಕೆ ಹೋಗಬಹುದು ಎಂದು ಸಿಇಒ ರೋಷನ್ ಆಕೆಗೆ ಭರವಸೆ ನೀಡಿದ್ದಾರೆ. ಅನಾರೋಗ್ಯದ ಕಾರಣ ತನಿಖೆ ಕೂಡ ಸ್ವಲ್ಪ ವಿಳಂಬವಾಗಿದೆ. 1-2 ದಿನಗಳಲ್ಲಿ ತನಿಖೆ ಆರಂಭಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರಾಣಿಗಳಿಂದ ಅಪಾರ ಬೆಳೆ ಹಾನಿ. ಕುಮಟಾ ತಾಲೂಕಿನಲ್ಲಿ ರೈತರು ವರ್ಷವಿಡೀ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದ ಬೆಳೆ ಮಂಗ, ಕಾಡು ಪ್ರಾಣಿ, ಪಕ್ಷಿಗಳ ಪಾಲಾಗುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳಿಗೆ ರೈತರ ಮೊರೆ ಕೇಳುತ್ತಿಲ್ಲ, ಬೆಳೆ ಹಾನಿಯೂ ದೊರೆಯುತ್ತಿಲ್ಲ. ತಾಲೂಕಿನಲ್ಲಿ ಒಟ್ಟು 58,331 ಹೆಕ್ಟೇರ್ ಭೂ ವಿಸ್ತೀರ್ಣದಲ್ಲಿ 39,641 ಹೆಕ್ಟೇರ್ನಷ್ಟು ಅರಣ್ಯವಿದೆ. ಕೃಷಿ ಹಾಗೂ ತೋಟಗಾರಿಕೆ ಸೇರಿ ಎಲ್ಲಾ ಬೆಳೆಗಳ ಕ್ಷೇತ್ರ 9,292 ಹೆಕ್ಟೇರ್ ಇದೆ. ಇದರಲ್ಲಿ 6,200 ಹೆಕ್ಟೇರ್ನಲ್ಲಿ ಅತಿ ಚಿಕ್ಕ ಹಿಡುವಳಿದಾರರೇ ಇದ್ದು 10 ಹೆಕ್ಟೇರ್ ಮೇಲ್ಪಟ್ಟು ಭಾಗಾಯತ ಇರುವ ದೊಡ್ಡ ಹಿಡುವಳಿದಾರರು ಒಬ್ಬರೂ ಇಲ್ಲ. ಕ್ಷೇತ್ರದಲ್ಲಿ 1,096 ಹೆಕ್ಟೇರ್ ಹಣ್ಣು ಹಂಪಲು ಬೆಳೆ ವ್ಯಾಪಿಸಿದ್ದರೆ 83 ಹೆಕ್ಟೇರ್ ಪ್ರದೇಶದಲ್ಲಿ ತರಕಾರಿ ಬೆಳೆ ಇದೆ. ಆದರೆ ಒಟ್ಟಾರೆ ಇಳುವರಿಯ ಅರ್ಧಕ್ಕಿಂತ ಹೆಚ್ಚು ಪಾಲು ಮಂಗ, ಕಾಡು ಪ್ರಾಣಿ, ಪಕ್ಷಿಗಳ ದಾಳಿಯಿಂದ ನಾಶವಾಗುತ್ತಿದೆ. ತೆಂಗು, ಬಾಳಿಗೆ ಸೀಮಿತವಾಗಿದ್ದ ಮಂಗನ ಉಪದ್ರವ ಅಡಕೆಗೂ ವ್ಯಾಪಿಸಿದ್ದು ಸಿಂಗಾರ, ಚಿಕ್ಕ ಮೇಳೆಯನ್ನು ಬಿಡದೆ ಚಪ್ಪರಿಸುತ್ತಿವೆ. ಗದ್ದೆಗಳಲ್ಲಿ ಹಂದಿ, ಮುಳ್ಳಕ್ಕಿ, ನರಿ ಮುಂತಾದವುಗಳ ಕಾಟವಾದರೆ ತೋಟಕ್ಕೆ ಮಂಗ, ಬಾವಲಿ ಮುಂತಾದವುಗಳು ದಾಳಿಯಿಡುತ್ತವೆ. ಬೆಳೆ ರಕ್ಷಣೆಗೆ ಯಾವ ಮಾರ್ಗೋಪಾಯವೂ ಇಲ್ಲದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ರೈತನ ಪರಿಸ್ಥಿತಿಯಾಗಿದೆ. ಈ ಬಗ್ಗೆ ಹಲವಾರು ವರ್ಷಗಳಿಂದ ರೈತರು ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆಗೆ ಮನವಿ ಮಾಡುತ್ತಿದ್ದರೂ ಸಮಸ್ಯೆ ನಿವಾರಣೆಗೆ ಹಾಗೂ ಪರಿಹಾರ ಒದಗಿಸುವ ಯತ್ನಗಳು ನಡೆದಿಲ್ಲ. ಟೋಲ್ ಗೇಟ್ ನಲ್ಲಿ ಸ್ಥಳೀಯ ವಾಹನ ಸವಾರರಿಂದ ವಸೂಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಂದಿಗೋಣದಲ್ಲಿ ಐಆರ್ಬಿ ಕಂಪನಿ ನಿರ್ಮಿಸಿರುವ ಟೋಲ್ ಗೇಟ್ ನಲ್ಲಿ ಸ್ಥಳೀಯ ವಾಹನ ಸವಾರರಿಂದಲೂ ಕೂಡ ಹಣ ವಸೂಲಿ ಮಾಡಲಾಗುತ್ತಾ ಇದೆ. ಹಣ ವಸೂಲಿ ಮಾಡುತ್ತಾ ಇರೋ ಬಗ್ಗೆ ಈ ಹಿಂದೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಸ್ಥಳೀಯ ವಾಹನಗಳಿಂದ ಟೋಲ್ ಪಡೆಯುವುದಿಲ್ಲ ಅಂತ ಐಆರ್ಬಿ ಕಂಪನಿ ಭರವಸೆ ನೀಡಿತ್ತು. ಆದ್ರೆ ಇದೀಗ ಮತ್ತೆ ಟೋಲ್ ವಸೂಲಿ ಮಾಡುತ್ತಾ ಇದೆ. ಇದನ್ನ 1 ವಾರದಲ್ಲಿ ನಿಲ್ಲಿಸದೆ ಹೋದ್ರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವಕ ಘಟಕದ ರಾಜ್ಯಾಧ್ಯಕ್ಷ ಧರ್ಮರಾಜಗೌಡ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಅವರು ಇಂದು ಉತ್ತರ ಕನ್ನಡ ಜಿಲ್ಲೆಯ
ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ ಪಡ್ಗಾರ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರಂಭಿಸಲಾಗಿರೋ ಟೋಲ್ ಗೇಟ್ನಲ್ಲಿ ಸ್ಥಳೀಯ ವಾಹನ ಸವಾರರಿಂದಲೂ ಸಂಕು ವಸೂಲಿ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಸಂಘಟನೆ ಹಾಗೂ ಪಕ್ಷಾತೀತವಾಗಿ ನಡೆಸಿದ ಪ್ರತಿಭಟನೆ ವೇಳೆ ಸ್ಥಳೀಯ ವಾಹನ ಸವಾರರಿಂದ ಹಣ ಪಡೆಯುವುದಿಲ್ಲ ಅಂತ ಭರವಸೆ ನೀಡಿದ್ರು. ಆದ್ರೆ ಇದೀಗ ಮತ್ತೆ ವಸೂಲಿ ನಡೆಸ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸುತ್ತೇವೆ. ಒಂದು ವಾರದಲ್ಲಿ ಶುಲ್ಕ ವಸೂಲು ನಿಲ್ಲಿಸದೆ ಹೋದ್ರೆ ಸ್ಥಳೀಯ ವಾಹನ ಚಾಲಕರ, ಮಾಲಕರ ಹಾಗೂ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರ ಜೊತೆ ಸೇರಿ ಟೋಲ್ ಗೇಟ್ ಎದುರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಭಾರೀ ಮಳೆ ಅಪಾರ ಹಾನಿ. ಹಳಿಯಾಳ ಭಾರೀ ಮಳೆಗೆ ತಾಲೂಕಿನಲ್ಲಿ ಗ್ರಾಮಾಂತರ ಭಾಗದಲ್ಲಿ ಮನೆಗಳ ಗೋಡೆಗಳು ಬಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ಕೃಷ್ಣ ಕೇದಾರಿ ಜಾವಡೇಕರ್, ಕಾಳಗಿನಕೊಪ್ಪ ಗ್ರಾಮದಲ್ಲಿ ಲಕ್ಷ್ಮೀ ಎಲ್ ಹಣಬರ ಹಾಗೂ ಹವಗಿ ಗ್ರಾಮದಲ್ಲಿ ಅಶೋಕ ಮಡಿವಾಳ್ ಅವರಿಗೆ ಸೇರಿದ ಮನೆಗಳ ಗೋಡೆಗಳು ಬಿದ್ದು ಛಾವಣಿಗೂ ಹಾನಿಯಾಗಿದ್ದು, ಕೆಲವರ ಮನೆಗಳಲ್ಲಿಯ ವಸ್ತುಗಳಿಗೂ ಹಾನಿಯಾಗಿದ್ದು ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಈ ಬಗ್ಗೆ ಪರಿಹಾರಕ್ಕಾಗಿ ಹಳಿಯಾಳ ತಹಶೀಲ್ದಾರ ಕಚೇರಿಗೆ ಸಂತ್ರಸ್ತರು ಮನವಿ ಸಲ್ಲಿಸಿದ್ದಾರೆ. ಅಕ್ರಮ ಜಾನುವಾರು ಸಾಗಾಟ, 5 ಬಂಧನ. ಶಿರಸಿ ವಾಹನವೊಂದರಲ್ಲಿ ಅಕ್ರಮವಾಗಿ ಆಕಳು ಮತ್ತು ಎಮ್ಮೆ ಸಾಗಾಟ ಮಾಡುತ್ತಿದ್ದ ವೇಳೆ ಪೊಲೀಸರು ದಾಳಿ ನಡೆಸಿ 5 ಜನರನ್ನು ಬಂಧಿಸಿರುವ ಘಟನೆ ತಾಲೂಕಿನ ದೇವನಹಳ್ಳಿಯಲ್ಲಿ ಸೋಮವಾರ ನಡೆದಿದೆ. ದೇವನಹಳ್ಳಿ ಕಳ್ಳೆಗದ್ದೆಯ ಸಂತೋಷ್ ಪದ್ಮಯ್ಯ ಜೈನ್, ಹುಡ್ಸೆಯ ಸೈಯದ್ ಮುಬೀನ್ ಇಮಾಮ್ ಸಾಬ್, ಧಾರವಾಡ ಜಿಲ್ಲೆ ಹಳ್ಳಿಕೇರಿಯವರಾದ ಅಶೋಕ್ ಪಾರಿಶ್ನಾಥ್ ದುಗನ್ಕೇರಿ, ರಾಜು ಭೀಮಪ್ಪ ಬಳಗೇರಿ, ಜಾನುರಾಮ ಖೋಕ್ರೆ ಬಂಧಿತ ಆರೋಪಿಗಳಾಗಿದ್ದಾರೆ. ಟಾಟಾ ವಾಹನದಲ್ಲಿ 25,000 ರೂಪಾಯಿ ಮೌಲ್ಯದ ಆಕಳು, 20,000 ರೂಪಾಯಿ ಮೌಲ್ಯದ ಎಮ್ಮೆಯನ್ನು ಮೇವು ನೀರು ಕೊಡದೆ ಹಿಂಸಾತ್ಮಕವಾಗಿ ತುಂಬಿಕೊಂಡು ಧಾರವಾಡಕ್ಕೆ ಕಡಿಯುವ ಸಲುವಾಗಿ ಸಾಗಾಟ ಮಾಡುತ್ತಿದ್ದರು. ಗ್ರಾಮೀಣ ಠಾಣೆ ಪಿಎಸ್ಐ ನಂಜಾನಾಯ್ಕ್ ನೇತೃತ್ವದಲ್ಲಿ ದಾಳಿ ನಡೆಸಿರುವ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಗಾಂಜಾ ಸಾಗಾಟ ಆರೋಪಿಗಳ ಬಂಧನ, ಪ್ರಕರಣ ವಶ. ಶಿರಸಿ ಅಕ್ರಮ ಗಾಂಜಾ ಮಾರಾಟ ಮತ್ತು ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರಿಸಿರುವ ಇಲ್ಲಿನ ಮಾರುಕಟ್ಟೆ ಪೊಲೀಸರು ಆರೋಪಿತರ ಸಂಪರ್ಕದಲ್ಲಿದ್ದ 2 ಸೋಮವಾರ ವಶಕ್ಕೆ ಪಡೆದಿದ್ದಾರೆ. ನಗರದ ಕಸ್ತೂರಬಾ ನಗರದ ಮೊಹಮ್ಮದ್ ಹಫೀಜ್ ಹಾಗೂ ತಡಕಳಿಯ ದರ್ಶನ್ ಬಂಧಿತರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, ಸಂಶಯಾಸ್ಪದ ಆರೋಪಿತರ ಮೇಲೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.